ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡ್ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಅಭ್ಯುದಯದ ಚಿಂತನೆಡ್ ಅಂಚನೆ ಜೀರ್ಣೋದ್ಧಾರದ ಬೇಲೆಗೆ ಪೂರಕವಾದ 48 ದಿನ ಪ್ರತಿದಿನ ಬಯ್ಯಗ್ ಸಂಧ್ಯಾ ಭಜನೆನ ಅಟಣೆ ಮಲ್ತದೇರು. ಡಿಸೆಂಬರ್ 20 ಶುರುವಾಯಿನ ಸಂಧ್ಯಾ ಭಜನೆ ಅಂಗಾರ ಬಯ್ಯಗ್ 23 ದಿನಕ್ಕೆ ಎತ್ತಂಡು. ಶ್ರೀಮತಿ ತುಳಸಿ ಉಮೇಶ್ ತೊಕ್ಕೋಟು, ಶ್ರೀ ಜಗದೀಶ್ ಆಚಾರ್ಯ, ಶ್ರೀಮತಿ ಮುಕ್ತಾ ಜಗದೀಶ್ ಆಚಾರ್ಯ, ಶ್ರೀ ರಾಜಾ ನಾಯ್ಕ್, ಶ್ರೀಮತಿ ಉಷಾ ನಾಯ್ಕ್, ಶ್ರೀಮತಿ ಲಲಿತಾ ಕೃಷ್ಣ ಶೆಟ್ಟಿ, ಶ್ವೇತಾ ಕಾಪಿಕಾಡ್ ಪ್ರಸಾದ್, ಸುಸ್ತಿ ಕಾಪಿಕಾಡ್, ಶ್ರೀಮತಿ ಜಯಶ್ರೀ ಕೃಷ್ಣ ಪ್ರಸಾದ್, ಶ್ರೀಮತಿ ಮೋಹಿನಿ ಶಿವಾನಂದ್, ಶ್ರೀಮತಿ ಶೋಭಾ ಸುಮೇಶ್ ಪಿಲಾರ್ ದಂಪತಿಲು ಪ್ರಮುಖರು ತುಡರ್ ಬೆಳಗಾದ ಚಾಲನೆ ಕೊರಿಯರು.
ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ, ಸೇವಾ ಸಮಿತಿ, ಮಹಿಳಾ ಸಮಿತಿ ಬೊಕ್ಕ ಸಂಧ್ಯಾ ಭಜನಾ ಸಮಿತಿದಗಳು ಕಾರ್ಯಕ್ರಮದ ಮುತಾಲಿಕಿಡಿತೇರು. ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭಜನಾ ಮಂಡಳಿದಗಳು 23 ದಿನದ ಸಂಧ್ಯಾ ಭಜನೆಯನ್ನು ನಡಪಾತ್ಕೊರಿಯರು. महाकाया कोटि सूर्या समप्रभा निर्विघ्नं कुरु मे देवा सर्वकार्येषु सर्वदा नमोस्तुते। माङ्गल्यमूर्ति महात्रिपुरसुन्दरी परब्रह्मशक्ति श्रीराजराजेश्वरी प्रीत्यर्थं मम सकलारिष्टनिवारणार्थम् एकावर्ती श्रीललितसहस्रनामपठनम् अहं करिष्ये। अथ ध्यानं श्रीगुरुभ्यो नमः। श्रीगणाधिपतये नमः। श्रीमहात्रिपुरसुन्दरी नमः। रत्नगर्भगणपतिं सहस्रयामि सततं वक्रवचननीयमासं निजचरित्रवैभवं तुमुलदीपशेखरं प्रणवस्वरूपिणि मङ्गलं शिवसुतमे भवनमुखिलमङ्गलाप्रदम्। शरणु शरणु हे गणपने शरणु विनयने शरणु पार्वती तनयने निनगे वन्दने। शरणु शरणु हे गणपने शरणु विनयने शरणु पार्वती तनयने निनगे वन्दने। शरणु शरणु हे गणपने शरणु विनयने
ಪಾರ್ವತಿ ಪರಮೇಶ್ವರಿ ಜ್ಞಾನಪೂರ್ಣೆ ಅನ್ನಪೂರ್ಣೆ ಜ್ಞಾನಪೂರ್ಣೆ ಅನ್ನಪೂರ್ಣೆ ಸೌಂದರ್ಯ ರತ್ನಾಕರಿ ನಿತ್ಯಾನಂದನೇಶ್ವರಿ ಸೌಂದರ್ಯ ರತ್ನಾಕರಿ ಪ್ರತ್ಯಕ್ಷ ಮಾಹೇಶ್ವರಿ ಬದಿಲು ಕ್ಷೇತ್ರದ ಈಶ್ವರಿ ವಿಶೇಷ ಪ್ರಾರ್ಥನಾ ಕಾರ್ಯಕ್ಕೆ ಶಕ್ತಿ ಶ್ರದ್ಧಾಪೂರ್ವಕವಾಗಿ 23ನೇ